We have reached Ottawa. ಹೋಗಿ ಪಿನ್ ಮಾಡೋಕ್ಕೆ ಟೊಮೆಟೊ ಆನಿಯನ್ ಮತ್ತು ಯಾವ್ದಾದ್ರು ತೊಗೊಂಡೆ ಕ್ಯಾಪ್ಸಿಕಮ್. ಸೊ ಇವತ್ತಿನ ಡಿನ್ನರ್ ನಮ್ಮದು ಕೇರಳ ಪರಾಟ, ವೆಜ್ ಕೂರ್ಮಾ, ಆಮೇಲೆ ವೆಜಿಟೇಬಲ್ ಬಿರಿಯಾನಿ. ಮಂಡೇನೂ ರಜಾ ಇದೆ, ಇಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಅಂತ ಇದೆ. ಸೊ ಹಾಗಾಗಿ ಮಂಡೇನೂ ರಜಾ, ಸೊ ಲಾಂಗ್ ವೀಕೆಂಡ್ ಇತ್ತು. ಸೊ ಅದರದ್ದು ಅಡ್ವಾಂಟೇಜ್ ತೊಗೊಂಡು ಇವತ್ತು ನಾವು ಒಟಾವಾ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಹೊರಟಿದ್ದೀವಿ 7 o'clock ಹಾಗೆ. ನನ್ನ ಲಾಸ್ಟ್ ವಿಡಿಯೋಯಿಂದನೂ ನೀವು ಕೇಳ್ತಾ ಇದ್ದೀರಾ, ನೀವು ಕಾರ್ ತೊಗೊಂಡ್ರಾ ಅಂತ. ನಾವು ತೊಗೊಂಡಿಲ್ಲ ಕಾರು. ನೀವು ನೋಡಿರ್ಬೋದು ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಡಿಫ್ರೆಂಟ್ ಕಾರಲ್ಲಿ ಹೋಗ್ತಾ ಇರ್ತೀವಿ. ಸೊ ಆಬ್ವಿಯಸ್ಲಿ ನಾವಿಲ್ಲಿ ಕಾರ್ ರೆಂಟ್ ಮಾಡ್ತಾ ಇದ್ದೀವಿ. ನೀವು ಕಾರ್ ರೆಂಟ್ ಮಾಡಿದ್ರೆ ಒಂದೊಂದು ಸರಿ ಒಂದೊಂದರಲ್ಲಿ ಹೋಗ್ಬೋದು, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದೇ ನಮ್ಮದೇ ಓನ್ ಕಾರ್ ತೊಗೊಂಡ್ರೆ ಯಾವಾಗಲೂ ಅದೇ ಕಾರಲ್ಲಿ ಹೋಗಬೇಕು. ಸೊ ರೆಂಟ್ ಮಾಡಿದರೆ ಹೊಸ ಕಾರಲ್ಲಿ ಹೋಗ್ಬೋದು. ಸೊ ಇವತ್ತು ನಾವು ಕಾರ್ ರೆಂಟ್ ಮಾಡಿನೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಹೊರಗಡೆ ನಿಂತ್ಕೊಂಡು ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಬರೀ 4 ಡಿಗ್ರಿ ಇದೆ ಟೆಂಪ್ರೇಚರ್. ಸೊ ಕಾರ್ ಒಳಗಡೆ ಕುತ್ಕೊಂಡು ತಿಂತಾ ಇದ್ದೀವಿ. ಮನೆಯಿಂದಾನೇ ದೋಸೆ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ ಬೆಳಗ್ಗೆನೆ. ಸೊ 7 ಗಂಟೆಗೆ ಹೊರಟಿದ್ದು, ಇವಾಗ ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಬಂತು, 9 ಗಂಟೆ ಆಗ್ತಾ ಬಂತು. ಸೊ ಇವಾಗ ತಿಂತಾ ಇದ್ದೀವಿ ಅಲ್ಲ ರೇಂಜ್. ಸೊ ಬ್ರೇಕ್ಫಾಸ್ಟ್ ಆಗಿ ಮತ್ತೆ ಹೋಗ್ತಾ ಇದ್ದೀವಿ. ಒಟ್ಟಾವಾ ಬಂದ್ಬಿಟ್ಟು ಕೆನಡಾದು ಕ್ಯಾಪಿಟಲ್. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಕೆನಡಾ ಕ್ಯಾಪಿಟಲ್ ಬಂದ್ಬಿಟ್ಟು ಟೊರೊಂಟೊ ಅಂತ. ನಾನು ಆ್ಯಕ್ಚುಲಿ ಕೆನಡಾ ಬರೋ ಮುಂಚೆ ಇಲ್ಲಿದು ಕೆನಡಾ ಕ್ಯಾಪಿಟಲ್ ಬಂದ್ಬಿಟ್ಟು ಟೊರೊಂಟೊ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಸ್ವಲ್ಪ ಜಾಸ್ತಿ ಫೆಮಿಲಿಯರ್ ಆಗಿ ಕೇಳಿಸೋ ಹೆಸರು ಟೊರೊಂಟೊನೇ. ಸೊ ಹಂಗಾಗಿ ಅದೇ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಸರ್ಚ್ ಇದು ಮಾಡಿದ್ಮೇಲೆ ಒಟಾವಾ ಕೆನಡಾ ಕ್ಯಾಪಿಟಲ್ ಅಂತ. ಆ್ಯಂಡ್ ಆಲ್ಸೋ ಪಾರ್ಲಿಮೆಂಟ್ ಎಲ್ಲ ಇರೋದು ಅಲ್ಲೇ ಒಟಾವಾದಲ್ಲೇ ಇರೋದು. ಆ್ಯಂಡ್ ಒಂದು ಇಲ್ಲಿಂದ ಟೊರೊಂಟೊಯಿಂದ ಒಂದು 4 hour ಡಿಸ್ಟೆನ್ಸ್, ಅಂದರೆ 450 kilometers ಇದೆ. ಸೊ ನಾವಿವಾಗ 7 o'clock ಹೊರಟಿದ್ದೀವಿ. ಇವಾಗ 12 ಹಂಗೆ ರೀಚ್ ಆಗ್ತೀವಿ. ವಿ ಹ್ಯಾವ್ ರೀಚ್ಡ್ ಆಟ್ವಾ. ನಾನು ಆವಾಗಲೇ ಒಟ್ಟಾವಾ ಅಂದೆ. ಇದರಲ್ಲಿ ಸ್ಪೆಲ್ಲಿಂಗ್ ಬಂದುಬಿಟ್ಟು OTTAWA, ಬಟ್ ಅದರಲ್ಲಿ ಎ ಯೂಸ್ ಇಲ್ಲ ಅಂತೆ. ಸೊ ಇಟ್ಸ್ ಪ್ರೊನೌನ್ಸ್ಡ್ ಆ್ಯಸ್ ಆಟ್ವಾ. ಸೊ ಆಟ್ವಾ ರೀಚ್ ಆಗಿದ್ದೀವಿ ಇವಾಗ. ಸೊ ಇವಾಗ ಫಸ್ಟು ಬಂದ ತಕ್ಷಣ ಒಂದು ಕ್ರೂಸ್ ರೈಡ್ ತೊಗೊಂಡಿದ್ದೀವಿ. ಪಾರ್ಲಿಮೆಂಟ್ ಮತ್ತು ಇದೆಲ್ಲ ಒಂದು ರೌಂಡ್ ಚೆನ್ನಾಗಿ ಕಾಣಿಸುತ್ತೆ ಸಿಟಿ ಆ ಒಂದು ಕ್ರೂಸಲ್ಲಿ. ಸೊ ಅದ್ರದ್ದೊಂದು ತೊಗೊಂಡಿದ್ದೀವಿ ಇವಾಗ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಕ್ರೂಸ್ ರೈಡ್ ಮಾಡೋಕ್ಕೆ. 1.5 hour ಕ್ರೂಸ್ ರೈಡ್ ಇದು. ಅಲ್ಲಿ ಹೊರಗಡೆ 9 ಡಿಗ್ರಿ ಇತ್ತು ಟೆಂಪ್ರೇಚರು. ಇಲ್ಲಿ ಇನ್ನೂ ನೀರಲ್ಲಿ ಇರ್ಬೇಕಾದ್ರೆ ಮಿಡ್ಲಲ್ಲಿ ಜಾಸ್ತಿ ಚಳಿ ಆಗ್ತಾ ಇದೆ. ಇನ್ನು ಇವ್ರು ಸುಮ್ಮನೆ ಕೂತಿದ್ದಾರೆ ಇಲ್ಲೊಬ್ರು ಸಾಹೇಬರು. ಅಲ್ಲಿ ನೋಡಿ, ಅಲ್ಲಿ ಚಳಿ ಅಲ್ಲ.
ಒನ್. ಟೈಮ್ ಆಗಿದೆ 6:15. ಸುಸ್ತಾಗಿ ಇವಾಗ ನಾವಿಲ್ಲಿ ಹೋಟೆಲ್ ಬುಕ್ ಮಾಡಿದ್ವಿ ಒಂದು, ಬಿಕಾಸ್ ಜಾಸ್ತಿ ದೂರ ಇರೋದ್ರಿಂದ ಒಂದೇ ದಿನದಲ್ಲಿ ಹೋಗಿ ವಾಪಸ್ ಹೋಗೋಕ್ಕಾಗೋದಿಲ್ಲ. ಆ್ಯಂಡ್ ನಾಳೆನೂ ಒಂದು ಸ್ವಲ್ಪ ತಿರ್ಗಾಡಕ್ಕೆ ಇದೆ, ಹಾಗಾಗಿ ಒಂದಿನ ಸ್ಟೇ ಮಾಡೋದು ಅಂತ ಇಲ್ಲಿ ಹಾಲಿಡೇ ಇನ್ ಅಂತ ಒಂದು ಹೋಟೆಲಲ್ಲಿ ಸ್ಟೇ ಬುಕ್ ಮಾಡಿದ್ವಿ. ಸೊ ಇವಾಗ 6 ಗಂಟೆಗೆ ಬಂದು ಇವಾಗ ಸದ್ಯಕ್ಕೆ. ಆ್ಯಂಡ್ ಇವರು ಸುಸ್ತಾಗ್ಬಿಟ್ಟು ಇವಾಗ ಮಲಗಿದ್ದಾರೆ. ಸೊ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಇಲ್ಲೇ ಇರುತ್ತೆ, ಸೊ ಏನೂ ತೊಂದರೆ ಇಲ್ಲ. ಸೊ ಮಾಡಿಕೊಂಡು ಮತ್ತೆ ಇನ್ನೊಂದು ರೌಂಡು ತಿರ್ಗಾಡಕ್ಕೆ ಹೋಗ್ಬೋದು. ಆ್ಯಂಡ್ ಅಲ್ಲಿಂದ ಮತ್ತೆ ಸಂಜೆ ಚೆಕ್ಔಟ್ ಮಾಡಿಕೊಂಡು ವಾಪಸ್ ಟೊರೊಂಟೊ. ನಾವು ಆ್ಯಕ್ಚುಲಿ ಒಂದು ಮಾಂಟ್ರಿಯಲ್ಗೆ ಕೂಡ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಇವಾಗ ಕೋವಿಡಿಂದಾಗಿ ಮಾಂಟ್ರಿಯಲಲ್ಲಿ ತುಂಬ ಇರೋವಂಥ ಟೂರಿಸ್ಟ್ ಅಟ್ರಾಕ್ಷನ್ ಎಲ್ಲನೂ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಸುಮ್ಮನೆ ಏನಕ್ಕೆ ಅಷ್ಟು ದೂರ ಹೋಗೋದು. ಇಲ್ಲಿಂದ ಆ್ಯಕ್ಚುಲಿ ಆಟೋವಾಯಿಂದ ಮತ್ತೆ ಒಂದು ಫರ್ದರ್ 100 ಕಿಲೋಮೀಟರ್ ಹೋಗೋಕ್ಕಿರುತ್ತೆ. ಸೊ ಬಟ್ ಸ್ಟಿಲ್ ನಾವು ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ, ಜಸ್ಟ್ ಆಟೋವಾ ನೋಡ್ಕೊಂಡು ಹೋಗೋಣ ಅಂತ. ಸೊ ಇವತ್ತಿನ ಡಿನ್ನರ್ ನಮ್ಮದು ಕೇರಳ ಪರಾಟ, ವೆಜ್ ಕೂರ್ಮಾ, ಆಮೇಲೆ ವೆಜಿಟೇಬಲ್ ಬಿರಿಯಾನಿ ವಿತ್ ಮೊಸರಿದ್ದು ಸ್ಯಾಲಡು. ಸೊ ಒಂದು ಒಳ್ಳೆ ವ್ಯೂ ಜೊತೆ ಇವತ್ತು ತಿಂತಾ ಇದ್ದೀವಿ ನೈಟ್ ಕುತ್ಕೊಂಡು. ಅಲ್ಲ ರೇಂಜ್ ಅವನೇ ಹೇಳಿದ್ದು ಇಲ್ಲಿ ಕುತ್ಕೊಳ್ಳೋಣ, ಇಲ್ಲಿ ನೋಡ್ಕೊಂಡು ತಿನ್ನಕ್ಕೆ ಚೆನ್ನಾಗಾಗತ್ತಮ್ಮ ಅಂತ. ಸೊ ನಾವಿಲ್ಲಿ ಅರೇಂಜ್ ಮಾಡ್ಕೊಂಡು ಇವಾಗ ಕುತ್ಕೊಂಡು ತಿಂತಾ ಇದೀವಿ. ಇನ್ನು ತಿಂದುಬಿಟ್ಟು ಮಲಗಿದ್ರೆ ಇವತ್ತಿದ್ದು ಡೇ ಕಂಪ್ಲೀಟ್ ಆಗುತ್ತೆ. ನಾಳೆ ಬೆಳಿಗ್ಗೆ ಎದ್ದು ಏನೇನ್ ಮಾಡೋದು ಅಂತ ಆಮೇಲೆ ನೋಡೋಣ. ಅಲ್ವಾ ರೇಂಜ್? ಬೆಳಗ್ಗೆ ಎದ್ದು ಸ್ನಾನ ಮಾಡೋದು, ಹೌದು, ಅಲ್ಲುಜ್ಬಿಟ್ಟು ಸ್ನಾನ ಮಾಡೋದು, ಆಮೇಲೆ ಎಲ್ಲಿ ಹೋಗೋದು ಅಂತ ನೋಡೋಣ. ಓಕೆನಾ? ಸೊ ಸದ್ಯಕ್ಕೆ ಬೆಳಗ್ಗೆದು ಬ್ರೇಕ್ಫಾಸ್ಟ್ ಆಗ್ತಾ ಇದೆ. ಇದು ಇವಾಗ ಹೋಟೆಲ್ ಕಡೆಯಿಂದನೇ ಗ್ರಾಬ್ ಆ್ಯಂಡ್ ಗೋ ಅಂತ ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟು. ಇವನಿಗೆ ಈ ಬ್ರೇಕ್ಫಾಸ್ಟ್ ಬೇಡ ಅಂತ ಇಂಗ್ಲೀಷ್ ಬ್ರೇಕ್ಫಾಸ್ಟು. ಇಲ್ಲಿ ಹೋಟೆಲಲ್ಲಿ ಇದ್ದೀವಿ ಅಂದ್ರೂ ಹೋಗ್ಬಿಟ್ಟು ಟೊಮೆಟೊ, ಆನಿಯನ್, ಗ್ರೀನ್ ಚಿಲ್ಲಿ ಎಲ್ಲ ತೊಗೊಂಡು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಉಪ್ಪಿಟ್ಟು ಮಾಡೋಣ ಇಲ್ಲೇ. ಸದ್ಯಕ್ಕೆ ಹೋಟೆಲ್ ಚೆಕ್ಔಟ್ ಮಾಡಿಕೊಂಡು ವಾಪಸ್ 2ನೇ ದಿನದ ಟ್ರಿಪ್ ಹೊರಟಿದ್ದೀವಿ ಇವಾಗ. ಅಲ್ಲ ರೇಂಜ್? ಸೊ ಲೆಟ್ಸ್ ಗೋ. ಸೊ ಇವಾಗ ನಾವಿದ್ದೀವಿ, ಇದೊಂದು ಫೇಮಸ್ ಇದೊಂದು ಫೇಮಸ್ ಚರ್ಚ್. ಇದು ನಾಟ್ರ್ ಡ್ಯಾಮ್ ಕ್ಯಾಥೆಡ್ರಲ್ ಬೆಸಿಲಿಕಾ ಅಂತ. ಹೊರಗಡೆಯಿಂದನೇ ಇಷ್ಟು ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಒಳಗಡೆಯಿಂದ ಇನ್ನೂ ಚೆನ್ನಾಗಿದೆ ಇದು. ನಾವು ಫೋಟೋದಲ್ಲಿ ನೋಡಿದ್ವಿ, ಬಟ್ ನಾವು ಬಂದಿರೋ ಟೈಮ್ ಹಾಗಿದೆ, ಕೋವಿಡ್ ಅಂದಾಗಿ ಅದೆಲ್ಲ ಕ್ಲೋಸ್ ಆಗಿದೆ. ಆ್ಯಂಡ್ ಆಲ್ಸೋ ಇವತ್ತು ಲಾಂಗ್ ವೀಕೆಂಡ್ ರಜಾ ಬೇರೆ. ಸೊ ಹಾಗಾಗಿ ಹೊರಗಡೆಯಿಂದನೇ ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಬಟ್ ಒಳಗಡೆಯಿಂದ ತುಂಬಾ ಚೆನ್ನಾಗಿದೆ ಈ ಚರ್ಚ್. ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ವಿ ಆರ್ ನಾಟ್ ದಟ್ ಲಕ್ಕಿ ಇನಫ್, ಅದು ನಮಗೆ ನೋಡೋಕ್ಕೆ ಸಿಗ್ತಾ ಇಲ್ಲ. ಬಿಗ್ ಸ್ಪೈಡರ್ ಅಲ್ಲ ರೇಂಜ್? ಬಿಗ್ ಸ್ಪೈಡರ್. ಎಷ್ಟು ಲೆಗ್ ಇದೆ ಸ್ಪೈಡರ್ಗೆ? 8. ಆ್ಯಂಡ್ ನೋಡಿ ಅದರಲ್ಲಿ ಅದ್ರದ್ದು ಎಗ್ ಕೂಡ ಇದೆ ಅದರಲ್ಲಿ. ಆ ಸ್ಪೈಡರ್ ಎಗ್ ಬೇರೆ ಇಟ್ಟಿದೆ. ಚೆನ್ನಾಗಿದೆ ಅಲ್ಲ? ಈ ಕಥೀಡ್ರಲ್ ಮುಂದೆನೇ ಒಂದು ದೊಡ್ಡ ಸ್ಪೈಡರ್ ಸ್ಟ್ರಕ್ಚರ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಅದು ಬ್ಯಾಕ್ಗ್ರೌಂಡಲ್ಲಿರೋದು ಏನೋ ನ್ಯಾಷನಲ್ ಗ್ಯಾಲರಿ ಆಫ್ ಕ್ಯಾನಡಾ ಅಂತ ಬರೆದಿದ್ದಾರೆ. ಎಲ್ಲ ಕ್ಲೋಸ್ ಇದೆ ಸದ್ಯಕ್ಕೆ. ಆ್ಯಂಡ್ ನಾವಿವಾಗ ಅಲ್ಲಿ ಪಾರ್ಲಿಮೆಂಟ್ ಇದೆ, ಕೆನಡಿಯನ್ ಪಾರ್ಲಿಮೆಂಟ್, ಅದನ್ನು ಒಂದು ಸ್ವಲ್ಪ ಹತ್ತಿರದಿಂದ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಇವತ್ತು ಇದು ಏನೋ ಲಾಂಗ್ ವೀಕೆಂಡ್ ಆ್ಯಂಡ್ ಆಲ್ಸೋ ಕೋವಿಡ್ ಅಂತನೋ ಏನೋ ನಮಗೆ ಟೊರೊಂಟೊದಲ್ಲೇ ಜನ ನೋಡೋಕ್ಕೆ ಸಿಗೋದಿಲ್ಲ. ಇಲ್ಲಂತೂ ಜನ ಇಲ್ಲವೇ ಇಲ್ಲ, ಎಲ್ಲ ರೋಡ್ ಖಾಲಿ ಇದೆ. ಟೂರಿಸ್ಟ್ ಅಂತೂ ಇಲ್ಲವೇ ಇಲ್ಲ, ಒಂದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಆ್ಯಂಡ್ ಎಲ್ಲ ರೋಡು ಎಲ್ಲ ಖಾಲಿ ಇದೆ. ಒಂಥರ ಸಿಟಿ ಅಬಂಡನ್ ಆಗಿದೆ ಅಂತ ಇದೆ. ಆ ಥರ ಫುಲ್ ಖಾಲಿ ಮಾಡಿಬಿಟ್ಟಿದ್ದಾರೆ ಸಿಟಿನೇ ಅಂತ ಅನಿಸುತ್ತೆ. ಅದೇ ಥರ ಇದೆ ಫುಲ್ ಈ ಸಿಟಿ. ಆ್ಯಂಡ್ ಇಲ್ಲಿ ಈ ಜಾಗ ಹೆಂಗಿದೆ ಅಂದರೆ ಫಾಲ್ ಕಲರ್ಸ್ ಮತ್ತು ಒಂಥರ ಹಳೇ ಕಾಲದ ಬಿಲ್ಡಿಂಗ್ಗಳು, ಒಂಥರ ಫುಲ್ ಸ್ಟೋನ್ ಬಿಲ್ಡಿಂಗ್ಸ್ ಇಲ್ಲಿ UK ಥರ. ಸೊ ಎಲ್ಲಿ ಏನು ನೋಡಿದ್ರು ಅದ್ರ ಫೋಟೋ ತೆಗೆಯೋಣ, ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಣ ಅಂತ ಅನಿಸುತ್ತೆ. ಬಟ್ ಒಂದು ಫೋಟೋ ತೆಕ್ಕೊಳ್ಳೋಣ ಅಂದರೆ ಇಲ್ಲಿ ಜನನೂ ಸಿಗೋದಿಲ್ಲ. ನೀವು ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಬರ್ತಾ ಇಲ್ಲ ಅಲ್ಲಿ. ಸೊ ನಾವೆಲ್ಲರೂ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂದರೆ ತೆಗೆಸ್ಕೊಳ್ಳೋಕ್ಕೂ ಜನ ಇಲ್ಲ ಇಲ್ಲಿ. ಸೊ ಇದು ಬಂದುಬಿಟ್ಟು ಮುಂದೆ ಇಲ್ಲಿ ರೀಡು ಕ್ಯಾನಲ್ ಅಂತ. ಇದು ಫುಲ್ಲು ಒಂದು ತುಂಬ ದೂರ ತನಕ ಹೋಗುತ್ತೆ ಇದು ಕ್ಯಾನಲ್. ಆ್ಯಂಡ್ ಅದು ಆ್ಯಕ್ಚುಲಿ ನಾವು ನಿನ್ನೆ ಹೋಗಿದ್ದು ಫೆರಿನೇ, ಅದು ಕ್ರೂಸು ಪೌಲಾ ಡಿ ಅಂತ. ಅದು ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಫುಲ್ ಹೈ ಲೆವೆಲಲ್ಲಿದೆ ವಾಟರು. ಅದೇ ಇಲ್ಲಿ ಫುಲ್ ಡೌನಲ್ಲಿದೆ ಇವಾಗ ನೀರು. ಇಲ್ಲಿ ನಿಂತಿದೆ ಇವಾಗ ಈ ಬೋಟು.
ಕ್ರೂಸ್ ಬಂದ್ಬಿಟ್ಟು ಇದೊಂದು ಸ್ವಲ್ಪ ಹೊತ್ತಲ್ಲಿ ಆ ಲೆವೆಲ್ಗೆ ಬಂದುಬಿಡುತ್ತೆ ಇಲ್ಲಿರೋ ನೀರು. ಸೊ ಆಮೇಲೆ ಮತ್ತೆ ಆ ಗೇಟ್ ಓಪನ್ ಆಗುತ್ತೆ, ಆ ಕ್ರೂಸ್ ಮತ್ತೆ ಮುಂದೆ ಹೋಗುತ್ತೆ. ಸೊ ಈ ರಿಡು ಕ್ಯಾನಲ್ ಏನಿದೆ ಇದು ಫುಲ್ಲು ತುಂಬ ಕಿಲೋಮೀಟರ್ ದೂರ ಹೋಗುತ್ತೆ, ಮುಂದುಗಡೆ ಹೋದರೆ ತುಂಬ ದೂರ ಹೋಗುತ್ತೆ. ಸೊ ಅಲ್ಲಲ್ಲಿ ಗೇಟ್ಗಳಿದೆ. ಆ ಒಂದು ಗೇಟ್ ಏನಿದೆ ಅದು ಹ್ಯಾಂಡಲ್ಲೇ ಹಿಂಗೆ ರೊಟೇಟ್ ಮಾಡಿ ಮಾಡಿ ಓಪನ್ ಮಾಡ್ತಾರೆ. ಆ್ಯಂಡ್ ಹಾಗೆ ಅಲ್ಲಿ ನೀರು ಲೆವೆಲ್ ಆಗ್ತಾ ಹೋಗುತ್ತೆ. ಆಮೇಲೆ ಇದು ಫುಲ್ ಮುಂದೆ ಹೋಗುತ್ತೆ ಈ ಕ್ರೂಸ್ ಬಂದುಬಿಟ್ಟು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಇಂಜಿನಿಯರಿಂಗು. ಇದು ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೆ. ಸೊ ತುಂಬ ಹಳೆ ಕಾಲದಿಂದ ತುಂಬ ಇದು ಫೇಮಸ್ ಇದು. ಸೊ ಇದು ರಿಡು ಕ್ಯಾನಲ್ ಓಟವಾದು. ಇಲ್ಲಿ ಬಂದರೆ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್. ನೀವೇನಾದ್ರು ಓಟವಾಗೆ ಬಂದರೆ ಇದು ಆಬ್ವಿಯಸ್ಲಿ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಅದ್ರ ಜೊತೆಗೆ ಈ ಥರ ನಿಮಗೇನಾದ್ರು ಅದು ಮೂವ್ ಆಗೋದು ಒಂದು ಗೇಟಿಂದ ಇನ್ನೊಂದು ಗೇಟಿಗೆ ನೋಡೋಕ್ಕೆ ಸಿಕ್ಕಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಎಕ್ಸಾಕ್ಟ್ಲಿ ಪಾರ್ಲಿಮೆಂಟ್ ಮುಂದೆ ಆ್ಯಂಡ್ ಅಕ್ಕಪಕ್ಕದಲ್ಲಿರೋದು ಅದು ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಅಂತೆ. ಆ್ಯಂಡ್ ಇದು ಎಕ್ಸಾಕ್ಟ್ ಪಾರ್ಲಿಮೆಂಟ್ ಮುಂದ್ಗಡೆ ಒಂದು ಫೌಂಟೇನ್ ಇದೆ, ಸೆಂಟೀನಿಯಲ್ ಫ್ಲೇಮ್ ಅಂತ. ಅದರಲ್ಲಿ ಯಾವಾಗಲೂ ಫ್ಲೇಮ್ ಉರಿತಾನೆ ಇರುತ್ತಂತೆ. ಆ್ಯಂಡ್ ಯಾವುದೇ ವಿಂಟರಲ್ಲೂ ಅದು ಫ್ರೀಸ್ ಆಗಲ್ಲ ಆ ಫೌಂಟೇನ್ ಅಂತ ಅದರಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿ ಒಂದು ಸ್ವಲ್ಪ ಚಳಿನೂ ಇದೆ ಅಲ್ವಾ. ಸೊ ಜೊತೆಗೆ ಅಲ್ಲಿ ಒಂದು ಸ್ವಲ್ಪ ಫೈರು ಇದೆ. ಸೊ ಮುಂದೆ ನಿಂತ್ಕೊಂಡು ಚಳಿ ಕಾಯಿಸ್ತಾ ಇದ್ದೀವಿ ಇವಾಗ ಬಿಸಿ ಬಿಸಿ. ಗಂಜಿ ಅಲ್ಲೇ ಗಂಜಿ ಮಾಡ್ಬೋದಂತೆ. ಆಟುವಾ ಬಂದುಬಿಟ್ಟು ಟೊರೊಂಟೋಯಿಂದ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂದರೆ ಸಿಟಿ ಬಿಲ್ಡಿಂಗ್ ವೈಸ್ ನೋಡೋಕ್ಕೆ. ಯಾಕಂತ ಹೇಳಿದ್ರೆ ಟೊರೊಂಟೋ ಒಂಥರ ಮಾಡರ್ನೈಸ್ಡ್ ಬಿಲ್ಡಿಂಗ್ಸೇ ಜಾಸ್ತಿ ಇರೋದು, ಸ್ಟ್ರಕ್ಚರ್ಸು. ಬಟ್ ಇದು ಇಲ್ಲಿ ಫುಲ್ ಒಂಥರ ಕ್ವೀನ್ ಡೈನಾಸ್ಟಿ ಅಂತ ಈಗಲೂ ಆ ಥರನೇ ಅನಿಸುತ್ತೆ. ಅಂದರೆ ಸ್ಟ್ರಕ್ಚರ್ಸ್ ಎಲ್ಲ ನೋಡೋಕ್ಕೆ ಒಂದು ಸ್ಟೋನ್ ಬಿಲ್ಡಿಂಗ್ಸ್ ಇರೋದ್ರಿಂದ ಡಿಫ್ರೆಂಟ್ ಆಗಿದೆ ಸಿಟಿ. ಆ ಒಂದು ಒಂಥರ UK ನಲ್ಲಿ ಇಂಗ್ಲೆಂಡಲ್ಲೆಲ್ಲ ಹಿಂಗೆ ಇದೆ ಆ್ಯಕ್ಚುಲಿ ಬಿಲ್ಡಿಂಗ್ಸ್ ಎಲ್ಲ. ಸೊ ಇದೊಂಥರ ನೋಡೋಕ್ಕೆ ಚೆನ್ನಾಗಿದೆ. ಮುಗೀತು. ಇವಾಗ ರಿಟರ್ನ್ ಹೊರಟಿದ್ದೀವಿ. 3 ಗಂಟೆಗೆ ಹೊರಟಿದ್ವಿ. ಇನ್ನೇನು 7:30 8 o'clock ಒಳಗಡೆ ರೀಚ್ ಆಗ್ತೀವಿ ಮನೆಗೆ. ಇದು ಆ್ಯಕ್ಚುಲಿ ನಮ್ಮದು ಈ ಇಯರ್ದು ಲಾಸ್ಟ್ ಟ್ರಿಪ್ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇನ್ನು ವಿಂಟರ್ ಶುರು ಆಗಿಬಿಡುತ್ತೆ. ಸೊ ಅದಕ್ಕಿಂತ ವಿಂಟರ್ ಶುರು ಆದಮೇಲೆ ಆಮೇಲೆ ಹೆಂಗಿದ್ರು ನಾವು ಮನೆ ಒಳಗಡೆನೇ ಇರಬೇಕು. ನೆಸೆಸರಿ ಇದಕ್ಕೆ ಮಾತ್ರ ಹೊರಗಡೆ ಹೋಗೋಕ್ಕಾಗೋದು, ಲೈಕ್ ಗ್ರಾಸರಿಗೆ ಆ ಥರದಕ್ಕೆಲ್ಲ ಮಾತ್ರ ಹೋಗೋಕ್ಕಾಗೋದು. ಈ ಥರ ಸುತ್ತಾಡೋಕ್ಕೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಮೇಲೆ. ಸೊ ಅದಕ್ಕೆ ಅದರದ್ದು ಸ್ವಲ್ಪ ಅಡ್ವಾಂಟೇಜ್ ತೊಗೊಂಡು ಆಲ್ಮೋಸ್ಟ್ ಇವಾಗ ವಿಂಟರ್ ಆಗೋ ಮುಂಚೆನೇ ಒಂದು ಸ್ವಲ್ಪ ಜಾಗಗಳೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಕಂಟಿನ್ಯೂಸ್ ಆಗಿ ನಾವು ಹೋಗ್ತಾನೇ ಇದ್ವಿ, ಒಂದು ಸ್ವಲ್ಪ ಅಲ್ಲಿ ಅಂತ. ಸೊ ಅಲ್ಲಿಗೆ ಇದು ಲಾಸ್ಟ್ ಅನಿಸುತ್ತೆ ನಮ್ಮದು ಟ್ರಿಪ್ ಈ ಇಯರ್ದು. ಆ್ಯಂಡ್ ಇವಾಗ ನಾವಿಲ್ಲಿ ಕಾರ್ ತೊಗೊಂಡಿಲ್ಲ, ಬಟ್ ರೆಂಟ್ ಮಾಡೋದು ಇಲ್ಲಿ ತುಂಬ ರೀಸನೇಬಲ್ ಪ್ರೈಸಲ್ಲಿದೆ ರೆಂಟ್ ಇಲ್ಲಿ. ಇವಾಗ ನಾವು 3 daysಗೆ ರೆಂಟ್ ಮಾಡಿರೋದು ಇದು ಅಲ್ವಾ. ಎಷ್ಟಿತ್ತು 3 daysಗೆ ರೆಂಟು? $40. ಓಕೆ, ಅದೇ 3 daysಗೆ $140. ಅದು ತುಂಬ ರೀಸನೇಬಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಏನು ಅಷ್ಟು, ಆ್ಯಂಡ್ ಪೆಟ್ರೋಲ್ ಗ್ಯಾಸ್ ಬೆಲೆನೂ ಅಂತ ಏನು ಒಂದು ಬಹಳ ಕಾಸ್ಟ್ಲಿ ಅಂತ ಏನೂ ಇಲ್ಲ. ಸೊ ಕಮ್ಮಿ ಅಲ್ಲೇ ಆಗುತ್ತೆ. ಸೊ ಹಾಗಾಗಿ ನಾವು ರೆಂಟ್ ಮಾಡಿಬಿಟ್ಟು ಎಲ್ಲ ಕಡೆ ಹೋಗ್ತಾ ಇರೋದು ಸದ್ಯಕ್ಕೆ. ಸೊ ಅಲ್ಲಿಗೆ ಈ ವ್ಲಾಗನ್ನು ನಾವು ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಆಟ್ವಾ ಟೂರ್ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀವಿ. ಕಮೆಂಟ್ ಮಾಡಿ ಹೇಳಿ ನಿಮಗೆ ಹೆಂಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ಸೊ ನಾವು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ.
ಎಂಡ್ ಮಾಡೋದೇ ನಿಮಗೆ ತುಂಬ ಇಷ್ಟ ಅಂತ. ಸೊ ಏನೇ ಇಂಟ್ರಪ್ಷನ್ ಇಲ್ಲದೆ ಅವನ ಕೈಯಲ್ಲೇ ಹೇಳ್ಸ್ಬಿಟ್ಟಿದ್ದೀನಿ ಇವಾಗ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಬಾಯ್ ಬಾಯ್.